ಹತ್ಯೆಯಾಗಿದೆ. ಮತಾಂಧರಿಂದ ಈ ಕುಕೃತ್ಯ ನಡೆದಿರುವಂಥದ್ದು ಇವತ್ತು ಸಮಾಜದ ಮುಂದಿದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಹಿಂದೂ ಸಂಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಂದಿಗೆ ಕರೆಯನ್ನು ಕೊಟ್ಟಿದೆ. ಬಹುತೇಕ ಎಲ್ಲ ಕಡೆಗಳಲ್ಲಿ ಈ ಕುಕೃತ್ಯವನ್ನು ಖಂಡಿಸಿ ಎಲ್ಲ ಸಮುದಾಯದವರು ಕೂಡ ಬಂದನ್ನು ಮಾಡಿ ಈ ಕೃತ್ಯವನ್ನು ಖಂಡಿಸಿದ್ದಾರೆ. ಆದರೆ ಪುತ್ತೂರಿನಲ್ಲಿ ಆತಂಕಕಾರಿ ಬೆಳವಣಿಗೆಯೊಂದು ನಡೆದಿದೆ. ಪುತ್ತೂರಿನ ಬಹುತೇಕ ಎಲ್ಲ ಅಂಗಡಿಗಳು ಮುಂಗಟ್ಟುಗಳು ಬಂದಾಗಿದ್ದರೂ ಕೂಡ ಬಸ್ ಸ್ಟ್ಯಾಂಡಿನಲ್ಲಿ ನಿನ್ನೆ ನಡೆದಿರತಕ್ಕಂಥ ಘಟನೆಯನ್ನು ಅದರ ಪರವಾಗಿ ನಿಂತು ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಇರತಕ್ಕಂಥ ಒಂದಷ್ಟು ಅಂಗಡಿಗಳು ತೆರೆದಿರುವಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ನೋವನ್ನು ತಂದಿದೆ. ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಮೇಲಿನ ಉದಾಹರಣೆ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲವನ್ನ ಕೂಡ ಸಮಾಜ ಸೂಕ್ಷ್ಮವಾಗಿ ಗಮನಿಸುತ್ತೆ. ಯಾರು ಇವತ್ತು ಆ ದುಷ್ಕರ್ಮಿಗಳ ಪರವಾಗಿ ನಿಂತು ಅಂಗಡಿ ಮುಂಗಟ್ಟುಗಳನ್ನು ತೆರೆದಿಟ್ಟು ಹಿಂದೂ ಸಮಾಜದ ವಿರುದ್ಧವಾಗಿ ಯಾವ ಪ್ರದರ್ಶನವನ್ನು ಮಾಡಿದಾರ ಅವರಿಗೆ ಮುಂದಿನ ದಿವಸಗಳಲ್ಲಿ ಪುತ್ತೂರಿನ ಜನತೆ ಉತ್ತರವನ್ನು ಕೊಡ್ತದೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ರೀತಿಯ ಕೃತ್ಯಗಳನ್ನು ಪ್ರೇರೇಪಣೆ ಕೊಟ್ಟು ಈ ರೀತಿಯ ಘಟನೆಗಳನ್ನು ಅದಕ್ಕೆ ಪೂರಕವಾಗಿ ಸಹಕಾರ ಕೊಡುವಂಥದ್ದು ದೇಶದ್ರೋಹದ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ನೀವು ಯಾರು ಪಾಕಿಸ್ತಾನದಲ್ಲಿಲ್ಲ, ಭಾರತದಲ್ಲಿದ್ದೀರಿ. ಆದರೆ ಇವತ್ತು ಒಬ್ಬ ಅಮಾಯಕನನ್ನು ತಲವಾರಿನಿಂದ ಕೊಚ್ಚಿ ಕೊಂದಂಥ ಘಟನೆಯನ್ನು ಖಂಡಿಸಿ ಇಡೀ ಸಮಾಜವೇ ಒಕ್ಕೊರಲಿನಿಂದ ವಿರೋಧಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಬಂದಿಗೆ ಕರೆಯನ್ನು ಕೊಟ್ಟರೆ ಅದನ್ನು ವಿರೋಧಿಸತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಯಾವತ್ತೂ ಕೂಡ ಪುತ್ತೂರಿನಲ್ಲಿ ಈ ರೀತಿಯ ಕೃತ್ಯವನ್ನು ಸಹಿಸುವಂತಹ ಸಮಾಜ ಪುತ್ತೂರಿನಲ್ಲಿಲ್ಲ. ಮುಂದಿನ ದಿವಸ